ಈ ಪ್ರಾಣಿಗಳೆಲ್ಲ ಯಾಕೆ ಓಡಿಸುತ್ತ
ಕಾಯುತ್ತಾ ಇರುವೆ. ಯಾರು ನೀನು? ಯಾಕಾಗಿ ಬಂದೆ? ಕೇಳುತ್ತಿರುವವ ವರಾಹ. ತಿಂದು ಜೀರ್ಣಿಸಿದಂತೆ ಭಾವಿಸಿದ್ದೀಯ. ಇದು ನಾನು ವರಾಹ ಸ್ವಾಮಿ ಹಿಂದಿನವಲ್ಲ, ಮಹಾ ಹಿಂದಿನವ. ದಿಗ್ಗಜರನ್ನು ವಧಿಸಿದವ ನೀನು. ಯಾವ ಲೆಕ್ಕ? ಕೊನೆಯ ಕಾಲಕ್ಕೆ ಸಾಯುವಾಗ ಕ್ಷಮೆ ಕೇಳಿದ. ಅವನ ಇಷ್ಟದಂತೆ ಅವನ ಹೆಸರು ಉಳಿಯುವಂತೆ ಮಾಡಿದ್ದೇನೆ. ಹಾಗೆಯೇ ನಾನು ಕೂಡ ತಿರುಗಾಡುತ್ತಾ ಈ ವನದಲ್ಲಿ ಬಹಳಷ್ಟು ದೂರ ಗಮಿಸಿ ಬಂದಿದ್ದೇನೆ. ನೋಡಿದ್ರೆ ವೆಂಕಟಾಚಲ. ಸರಿ, ಹಾಗಿದ್ರೆ ಯಾವುದೋ ಒಂದು ಶಕ್ತಿ ನನ್ನ ನೀಡಿ ಸೆಳೆಯುತ್ತಾ ಇದೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲೇ